ಇಲ್ಲೆಲ್ಲ ಇರೋದೆಲ್ಲ ಸಾಮಾನ್ಯ ವ್ಯಕ್ತಿಗಳೇ, ಯಾರು ಗುಂಡಾಗಿರಿ ಮಾಡೋದಲ್ಲ. ಇಲ್ಲಿ ಅಭಿಮಾನ ಗೊತ್ತಿರೋದಷ್ಟೇ. ನಮ್ಮ ಮಾಸ್ ಹೇಳಿರೋದು ಒಳ್ಳೆ ಕೆಲಸ ಮಾಡಿ ಅಂತ ಹೇಳೋರೆ, ನಾವು ಗುಂಡಾಗಿರಿ ಮಾಡೋಕೆ ವರ್ತಿಸ್ತಿಲ್ಲ ಇಂದ್ರಜಿತ್ ಲಂಕೇಶ್ ಅವರೇ. ಇದೇ ನೀವೇನ ಮುಂದುವರಿಸಿದ್ರೆ ನಾವು ಇವತ್ತು ಶಾಂತ ರೀತಿಯಾಗಿ ಹೋರಾಟ ಮಾಡ್ತಿದ್ದೀವಿ. ಇದೇ ರೀತಿ ಏನಾದ್ರು ನೀವು ಮುಂದುವರಿಸಿದ್ರೆ ನಿಮ್ಮ ಮನೆ ಮುಂದೆ ಸಾವಿರಾರು ಲಕ್ಷಾಂತರ ಜನ ಸೇರಿಸಿ ಪ್ರತಿಭಟನೆ ಮಾಡಬೇಕಾಗ್ತದೆ, ರಸ್ತೆಗಿಳಿದು ಪ್ರತಿಭಟನೆ ಮಾಡಬೇಕಾಗ್ತದೆ. ಇಂದ್ರಜಿತ್ ಲಂಕೇಶ್ ಅವರು ಎಚ್ಚರಿಕೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.